ರಾಮಚಂದ್ರಿ ಬತ್ ಬತ್ ಸೇರಿ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಅನ್ನು OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಲು ಸಜ್ಜಾಗಿರುವುದು ಗೊತ್ತೇ ಇದೆ. ಹೊಸ ಸಿನಿಮಾಗಳು, ಡ್ರಾಮಾಗಳು, ವೆಬ್ ಸಿರೀಸ್ಗಳು ಹೀಗೆ ಹಲವಾರು ಮನೋರಂಜನಾ ಕಾರ್ಯಕ್ರಮಗಳು ಈ OTT ಮೂಲಕ ಮೂಡಿಬರಲಿದೆ. ಅನೇಕ ನಾಟಕಗಳು ಈ ಮೂಲಕ ಮೂಡಿ ಬರ್ತಾ ಇದ್ದು ಒಂದೊಂದೇ ನಾಟಕದ ಸ್ಟೋರಿಯನ್ನ ನೋಡ್ಕೊಂಡು ಬಂದಿದ್ದೀವಿ. ಇದೀಗ ಮತ್ತೊಂದು ನಾಟಕ ವಿ4 ಸ್ಟ್ರೀಮ್ ಮೂಲಕ ಮೂಡಿಬರಲು ಸಜ್ಜಾಗಿದೆ. ಬರಂದೆ ಕುಲ್ಲಾಯಿ ಅನ್ನೋ ತುಳು ಡ್ರಾಮಾದ ಶೂಟಿಂಗ್, ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದ್ದು ಇನ್ನೇನು ವಿ4 ಸ್ಟ್ರೀಮ್ನಲ್ಲಿ ಬರಲು ಸಜ್ಜಾಗಿದೆ. ಹಾಗಾದ್ರೆ ಈ ನಾಟಕದಲ್ಲಿ ಅಂತಹ ಸ್ಪೆಷಾಲಿಟಿ ಏನಿದೆ? ಇದೇ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬರಂದೆ ಕುಲ್ಲಾಯಿ. ನಾನು ಕವಿತಾ ಮಾಣಿ. ಇಲ್ಲ ಗುರಿಯೇ ರಾಮಚಂದ್ರಿ ಬತ್ ಬತ್ ಸೇರಿ ಬರಂದೆ ಕುಲ್ಲಾಯಿ ಅಭಿನಯ ಕಲಾವಿದರು ಉಡುಪಿ ತಂಡದ ಪ್ರಸಿದ್ಧ ನಾಟಕ. ಈ ತಂಡದ ನಾಟಕ ಅಂದ್ರೆ ಅದೇನೋ ಹೊಸತನ ಇದ್ದೇ ಇರುತ್ತೆ. ಸಾಮಾಜಿಕ ಸಂದೇಶವುಳ್ಳ ಹಾಗೂ ಜನರ ಮನಮುಟ್ಟುವ ಕತೆ ಹೇಳೋದು ಈ ತಂಡದ ಸ್ಪೆಷಾಲಿಟಿ. ಅಂತಹ ನಾಟಕಗಳ ಪೈಕಿ ಬರಂದೆ ಕುಲ್ಲಾಯಿ ಎನ್ನುವ ನಾಟಕ ಕೂಡ ಒಂದು. ವಿಕ್ರಮ್ ಮಂಚಿ ರಚನೆಯ ನಾಟಕ ಇದಾಗಿದ್ದು ತುಳುನಾಡ ರತ್ನ ದಿನೇಶ್ ಅತ್ತಾವರ ಅವರ ಸಂಭಾಷಣೆ, ಸಾಹಿತ್ಯ ರಚನೆ, ನಿರ್ದೇಶನದಲ್ಲಿ ನಾಟಕವು ಅದ್ಭುತವಾಗಿ ಮೂಡಿಬಂದಿದೆ. ಈ ನಾಟಕವನ್ನ ಪ್ರಪಂಚದ ಸಮಸ್ತ ನಾಟಕ ಪ್ರೇಮಿಗಳಿಗೆ ತಲುಪಿಸಲು ವಿ4 ಸ್ಟ್ರೀಮ್ ಸಜ್ಜಾಗಿದೆ. ಶೂಟಿಂಗ್ ಆಗಿದೆ, ಎಡಿಟಿಂಗ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಈಗಂತೂ ಜನ ಎಲ್ಲದರಲ್ಲೂ ಹೊಸತನ ಬಯಸ್ತಾರೆ. ಆಧುನಿಕತೆಗೆ ತಕ್ಕಂತೆ ಎಲ್ಲವೂ ಹೊಸತನದಿಂದ ಕೂಡಿರಬೇಕು ಅಂತ ಜನ ಬಯಸ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ ವಿ4 ನ್ಯೂಸ್ ವಿ4 ಸ್ಟ್ರೀಮ್ ಅನ್ನು OTT ಪ್ಲಾಟ್ಫಾರ್ಮ್ ಅನ್ನ ಆರಂಭಿಸಿದೆ. ಈ ನಿಟ್ಟಿನಲ್ಲಿ ಹಲವಾರು ಸಿನಿಮಾ, ವೆಬ್ ಸಿರೀಸ್, ಡ್ರಾಮಾ ಹೀಗೆ ಅನೇಕ ಮನೋರಂಜನಾ ಕಾರ್ಯಕ್ರಮಗಳ ಶೂಟಿಂಗ್, ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಈ ಎಲ್ಲ ವೆರೈಟಿ ಪ್ರೋಗ್ರಾಂಗಳು ವಿ4 ಸ್ಟ್ರೀಮ್ ಮೂಲಕ ಮೂಡಿಬಂದು ವಿಶ್ವದಾದ್ಯಂತ ಇರುವ ವೀಕ್ಷಕರನ್ನ ತಲುಪಲಿದೆ. ಇದಕ್ಕೆ ಎಲ್ಲಾ ಬಗೆಯ ಸಿದ್ಧತೆಗಳು ಕೂಡ ಈಗಾಗಲೇ ನಡೆದಿದ್ದು ಅಭಿನಯ ಕಲಾವಿದರು ಉಡುಪಿ ತಂಡದ ಬರಂದೆ ಕುಲ್ಲಾಯಿ ಅನ್ನೋ ಡ್ರಾಮಾ ಕೂಡ ಒಂದು. ಶೂಟಿಂಗ್, ಎಡಿಟಿಂಗ್ ವರ್ಕ್ ಕಂಪ್ಲೀಟ್ ಆಗಿದ್ದು ವಿ4 ನ್ಯೂಸ್ನ OTTಯಲ್ಲಿ ಬರಲು ಸಜ್ಜಾಗಿದೆ. ತುಳು ರಂಗಭೂಮಿ ಅನ್ನೋದು ತನ್ನದೇ ಆದ ವಿಶೇಷತೆಗಳನ್ನ ಹೊಂದಿದೆ. ತಂತ್ರಜ್ಞಾನ ಬದಲಾದಂತೆ ರಂಗಭೂಮಿ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ಟೆಕ್ನಾಲಜಿ ಅಪ್ಡೇಟ್ ಆಗ್ತಾ ಇದ್ದಂತೆ ಡ್ರಾಮಾ ಶೈಲಿ ಕೂಡ ಅಪ್ಡೇಟ್ ಆಗ್ತಾ ಹೋಗಿದೆ. ಸಿನಿಮಾಗಳ ರೀತಿಯಲ್ಲಿ ಡ್ರಾಮಾ ಮಾಡಿ ಪ್ರೇಕ್ಷಕರನ್ನ ಇನ್ನಷ್ಟು ಮನೋರಂಜಿಸ್ತಾ ಇದೆ. ಅಂತಹ ಡ್ರಾಮಾಗಳಲ್ಲಿ ಬರಂದೆ ಕುಲ್ಲಾಯಿ ಅನ್ನೋ ತುಳು ಡ್ರಾಮಾ ಕೂಡ ಒಂದು. ರಾಮದೇವಿರೆ ಮೋಕೆದ ಬುಡಿದಿ ಸೀತಾ ಮಾತೆ ಅತ್ತಿಗೆ ತೂಪಿ ಭಾಗ್ಯ ಒಟ್ಟು ಗುಲ್ಲ ಮುಲ್ಪ ಚಾಕಿರಿಗೆ ಗುಲ್ಲ ಚಾಕಿರಿಗೆ ಒಬ್ಬ ಯೋಧನಾದವನ ಕುಟುಂಬ ಹೇಗಿರುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ಈ ಡ್ರಾಮಾದಲ್ಲಿ ಹೆಣೆಯಲಾಗಿದೆ. ವಿಕ್ರಮ್ ಮಂಚಿ ರಚನೆಯ ನಾಟಕ ಇದಾಗಿದ್ದು ತುಳುನಾಡ ರತ್ನ ದಿನೇಶ್ ಅತ್ತಾವರ ಅವರ ಸಂಭಾಷಣೆ, ಸಾಹಿತ್ಯ ರಚನೆ, ನಿರ್ದೇಶನದಲ್ಲಿ ನಾಟಕ ಅದ್ಭುತವಾಗಿ ಮೂಡಿಬಂದಿದೆ. ದೇಶ ಕಾಯುವ ಸೈನಿಕನ ಹಾಗೂ ಸೈನಿಕನ ಮನೆಯ ಪರಿಸ್ಥಿತಿಯನ್ನ ಸಾರುವ ಕಥಾವಸ್ತುವಾಗಿದೆ ಈ ನಾಟಕ. ಮೇರೆ ಲಹಿಯೇ ಉಸುಲು ಆಲ ಇಮದ ಬಗೆಯಿ ಬೆನ್ನಿದ ಪ್ರಾಣೋ ನಡವು ದೇದ ಕಾಪು ವೀರೇನಾ.
ಸೈನಿಕನನ್ನ ಮದುವೆಯಾಗಲು ತಾಯಿಯ ವಿರೋಧವಿದ್ರೂ ಸೈನಿಕನನ್ನೇ ಮದುವೆಯಾಗಿ ಈ ದೇಶದ ಸೈನಿಕರ ಮಹತ್ವವನ್ನ ತಾಯಿಗೆ ತಿಳಿಸಿಕೊಟ್ಟು ತುಂಬು ಗರ್ಭಿಣಿಯ ಸಮಯದಲ್ಲಿ ನೋವಿನ ನಡುವೆಯೂ ದಿಟ್ಟತನ ತೋರಿಸಿ ದೇಶಾಭಿಮಾನ ಸಾರಿದ ಕಥೆ ಹಾಗೂ ಉತ್ತಮ ಹಾಸ್ಯದೊಂದಿಗೆ ಮೂಡಿಬಂದ ನಾಟಕವೇ ಬರಂದೆ ಕುಲ್ಲಾಯಿ. ಒಂದು ಬ್ಯಾದ್ದಾರ ಕೇಳಿಗೆ ಹಿಂದಿಡು. तू बंदर है क्या? तू बंदर है हाँ, मैं बंदर है, मेरा इडी फैमिली बंदर है. चल ಮುಂದೆ ಇದ್ರೆ. बंदर पड़ मंगे बंद ಈ ಮಂಗೆನ ಬಂದಕ್ಕೆ इसे बंदर बंड मंगेना ಏನ್ ಕುಲುಪ್ಪನ ಪಿಲಿ ಇತ್ತು ಮಾರೆ ಏರ ಚೇಂಜ್ ಮಾಡ್ಬೇಕು ರೂಪದಾಗ. ತಮ್ಮ ನಟನೆಯ ಮೂಲಕ ಎಲ್ಲರ ಗಮನ ಸೆಳೆದ ಚಿತ್ರನಟಿ ರೂಪಾ ವರ್ಕಾಡಿ ಯೋಧನ ಪತ್ನಿಯಾಗಿ ನಾಟಕಕ್ಕೆ ಜೀವ ತುಂಬಿದ್ದಾರೆ. ವರ್ಕಾಡಿಯವರ ಪಾತ್ರ ಎಂತಹವರ ಕಣ್ಣಾಲಿಯನ್ನ ಒತ್ತಿಯಾಗಿಸುವುದಂತೂ ಗ್ಯಾರಂಟಿ. ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡಿ ಸಹಜವಾಗಿ ಅಭಿನಯಿಸೋ ಇವರ ನಟನೆ ನಿಜಕ್ಕೂ ಅದ್ಭುತ. ಇನ್ನು ನಾಟಕದಲ್ಲೂ ಅವರಿಗೆ ಸಿಕ್ಕ ಪಾತ್ರವನ್ನ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಜೊತೆಗೆ ಅವರ ನಟನೆ ಕೂಡ ನೋಡ್ತಾ ಇದ್ರೆ ಎಂತವರ ಮೈ ಕೂಡ ನವಿರೇಳುತ್ತೆ. ಎಂಕದಾಳ ಆಂಡ ಇನ್ನೇನ ಕಣ್ಣನೀರು ತೆಪ್ಪರೆ ಬರಲಿ ಪ್ಲೀಸ್ ಪ್ಲೀಸ್ ಪ್ರಾಮಿಸ್ ಮೀ. ತೀರ ಬಣ್ಣದ ಕುಂದುಡು ಕಪ್ಪು ಮೈಲಿಗೆ ತೋಜುಂಡು ಸೇದಿ ಬಾನಡವೋ ಹುಳಿ ಮುನಿದಿ ವಿಧಿತಾರಂಗೋಲಿ ದಾಯಿ ಮಿಂಚಿನ ಬರೆದ ಬರಂದೆ ಕುಲ್ಲಾಯಿ ನಾಟಕ ದೇಶ ಕಾಯುವ ಸೈನಿಕ ಹಾಗೂ ಸೈನಿಕನ ಮನೆಯ ಪರಿಸ್ಥಿತಿಯನ್ನ ಸಾರುವ ಕಥಾಹಂದರ. ಈಗಾಗಲೇ ಈ ನಾಟಕ ಸಾಕಷ್ಟು ಪ್ರಶಸ್ತಿಯನ್ನ ಪಡೆದುಕೊಂಡಿದೆ. ತುಳು ಭಾಷೆಯಲ್ಲಿ ಈಗಾಗಲೇ 80ಕ್ಕೂ ಅಧಿಕ ಪ್ರದರ್ಶನ ಕಂಡ ನಾಟಕ ಇದಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಕಾಸರಗೋಡು, ಚಿಕ್ಕಮಗಳೂರು ಕಡೆಯಲ್ಲೂ ಯಶಸ್ವಿಯಾಗಿ ಪ್ರದರ್ಶನ ಕಂಡಿದೆ. ಜೊತೆಗೆ ಹಲವು ಪ್ರಶಸ್ತಿಗಳನ್ನು ಕೂಡ ಬಾಚಿಕೊಂಡಿದೆ. 2019ರಲ್ಲಿ ಪುಂಜಾಲಕಟ್ಟೆಯಲ್ಲಿ ನಡೆದ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲಾ ಮಟ್ಟದ ತುಳು ನಾಟಕ ಸ್ಪರ್ಧೆಯಲ್ಲಿ ದ್ವಿತೀಯ ಪ್ರಶಸ್ತಿಯ ಜೊತೆಗೆ 10 ವೈಯಕ್ತಿಕ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ. ಇನ್ನು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರ ಯೋಧರಿಗೆ ಅಭಿನಯ ಕಲಾವಿದರು ಉಡುಪಿ ತಂಡದಿಂದ ನಿಧಿ ಸಮರ್ಪಣೆ ಮಾಡುವ ಮೂಲಕ ಸಾಮಾಜಿಕ ಬದ್ಧತೆಯನ್ನ ತೋರಿಸಿದ್ದಾರೆ. ಇನ್ನು ತುಳು ಹಾಸ್ಯಮಯ ನಾಟಕವನ್ನ ಪೇಜಾವರ ಶ್ರೀಗಳು ಮೆಚ್ಚಿಕೊಂಡಿದ್ರು. ಯಾವುದೇ ಡ್ರಾಮಾ ಆಗಲಿ ಅಥವಾ ಯಾವುದೇ ಸಿನಿಮಾ ಆಗಲಿ ಅದರಲ್ಲಿ ನಿರ್ದೇಶಕರು, ಆರ್ಟಿಸ್ಟ್ಗಳು, ಕಥೆಗಾರ ಇವರೆಲ್ಲರೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ರಚನೆಗಾರ ಇಲ್ಲದೆ ಒಂದು ನಾಟಕ ಮೂಡಿಬರಲು ಹೇಗೆ ಸಾಧ್ಯವಿಲ್ಲವೋ ಹಾಗೇನೆ ಆರ್ಟಿಸ್ಟ್ಗಳಿಲ್ಲದೆ ಡ್ರಾಮಾ ಮೂಡಿಬರಲು ಸಾಧ್ಯವಿಲ್ಲ. ಇಲ್ಲಿ ಎಲ್ಲರೂ ಇಂಪಾರ್ಟೆಂಟ್. ಇನ್ನು ಈ ಡ್ರಾಮಾದಲ್ಲಿ ಯೋಧನ ಪಾತ್ರದಲ್ಲಿ ಅಂದ್ರೆ ಕಥಾನಾಯಕ ಪ್ರದೀಪ್ ಪಾತ್ರದಲ್ಲಿ ದೇವಿ ಪ್ರಸಾದ್ ಕೆಮ್ಮಣ್ಣು ಅದ್ಭುತ ನಟನೆಯ ಮೂಲಕ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸಂಧ್ಯಾ എന്നൊരു സ്വാർത്ഥ ഉണ്ട് പനോടാ ದಾದೆ ಸಂಧ್ಯಾ ಯಾನು ಸರ್ವಿಸ್ ಮುಗಿತು ಮೂಲ್ ಸೈತಂಡಲ್ಲ ಅತ್ತು ದೇಶಗಾದು ವಾರಡು ಬಾರ್ಡರ್ಡ್ ಸೈತಂಡಲ್ಲ ಈ ನಿನ್ನ ಪೊರ್ಲುದ ಕರಿಮಣಿ ಪೂ ಮುಖ್ಯವಾದಿ ಕುಂಕುಮ ಯಾಪೋಗ್ಲ ದೆಪ್ಪೆರೆ ಬಲ್ಲಿ ಯೋಧನ ಪತ್ನಿ ಅಂದ್ರೆ ಕಥಾನಾಯಕಿ ಸಂಧ್ಯಾ ಪಾತ್ರವನ್ನ ರೂಪಶ್ರೀ ವರ್ಕಾಡಿಯವರು ಸಹಜ ನಟನೆಯ ಮೂಲಕ ಗಮನ ಸೆಳೆದಿದ್ದಾರೆ. ಕಥಾನಾಯಕನ ತಮ್ಮನ ಪಾತ್ರದಲ್ಲಿ ಪ್ರಥಮ್ ಶೆಟ್ಟಿ ಎಡ್ಮೇರು, ತಂಗಿಯಾಗಿ ಪ್ರಜ್ಞಾ ಕುರ್ಕಾಲು, ಮಗನಾಗಿ ಸಾಗರ್, ಅಪ್ಪನ ಪಾತ್ರದಲ್ಲಿ ನಾಗರಾಜ್ ವರ್ಕಾಡಿ, ಕಥಾನಾಯಕಿಯ ತಾಯಿಯ ಪಾತ್ರದಲ್ಲಿ ರವಿನಂದನ್ ಭಟ್, ಜಾನಕಿ ಪಾತ್ರದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಇನ್ನು ಕಾಮಿಡಿ ಪಾತ್ರವನ್ನ ಶಶಿರಾಜ್ ಆಚಾರ್ಯ ಪಡುಕುತ್ಯಾರ್ ಅವರು ನಿರ್ವಹಿಸಿದ್ದಾರೆ. ಕೃಷ್ಣ ಪಾತ್ರದ ಮೂಲಕ ಸಂಗೀತ ಮಾಸ್ಟರ್ ಆಗಿ ಇವರು ಹಾಸ್ಯದ ಹೊನಲನ್ನ ಹರಿಸಿದ್ದು, ಇವರ ಮಗನ ಪಾತ್ರದಲ್ಲಿ ವಿನೋದ್ ಮಂಚಿ ಕೂಡ ಸಖತ್ ಹಾಸ್ಯದ ಹೊನಲು ಹರಿಸಿದ್ದಾರೆ. ಇನ್ನು ಸಂಗೀತ ಮಾಸ್ಟರ್ನ ಶಿಷ್ಯಂದಿರಾಗಿ ರಾಕೇಶ್ ಕಟಪಾಡಿ, ವಿಠಲ ಪಾತ್ರದಲ್ಲಿ ಸಂಯನಿಸಿಕೊಂಡ್ರೆ ವಿಕ್ರಮ್ ಮಂಚಿ ರಂಗನ ಪಾತ್ರದಲ್ಲಿ ಕಾಮಿಡಿ ರಸದ ಔತಣ ಕೊಟ್ಟಿದ್ದಾರೆ. ಇದು ಚಡ್ಡಿ ಬಾಟ್ನ ಸೈ ಇದಂತ ತೆಲ್ಪುನಿ ಯಾ ಜೀವಮಾನೋಡು ಸೈಪಿಜಿಯ ಅವೇಕೆ ಯಾ ಚಡ್ಡಿ ಬಾಟ್ನಿ. ಕೃಷ್ಣನ ಪ್ರಿಯತಮೆಯ ಪಾತ್ರದಲ್ಲಿ ಸುಮಂತ್ ಇಂದಿರಾನಗರ, ಭಿಕ್ಷುಕನ ಪಾತ್ರದಲ್ಲಿ ಸುವಿತ್ ಮಂಚಿ ಬಣ್ಣ ಹಚ್ಚಿದ್ದಾರೆ. பணா கட்டு மணி மணி காசு பணா கட்டு மணி மணி காசு பணம்
ದುಡ್ಡು ಮನಿ ಮನಿ ಕಾಸೆ ಹಣ ದುಡ್ಡು ಮನಿ ಮನಿ. ಯೋಧ ತನ್ನ ದೇಶಕ್ಕಾಗಿ ಗಡಿಯಲ್ಲಿ ಶತ್ರುಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಇತ್ತ ಆತನ ಪತ್ನಿ ಪ್ರತಿ ಕ್ಷಣವೂ ಯೋಧನ ಬರುವಿಕೆಗಾಗಿ ಕಾಯ್ತಾ ಇರುವಂತಹ ದೃಶ್ಯ ಈ ಡ್ರಾಮಾದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಜೊತೆಗೆ ಒಬ್ಬ ಯೋಧ ತನ್ನ ಕುಟುಂಬದ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾನೆ ಅನ್ನೋದು ಕೂಡ ಈ ಡ್ರಾಮಾದಲ್ಲಿ ನೋಡಬಹುದು. ಒಟ್ಟಾರೆ ದೇಶ ಕಾಯುವ ಸೈನಿಕನ ಜೀವನ ಮತ್ತು ಮನೆಯ ಪರಿಸ್ಥಿತಿಯ ಸಾಮಾಜಿಕ ಹಾಸ್ಯಮಯ ಸಂದೇಶಭರಿತ ನಾಟಕವಾಗಿ ಮೂಡಿಬಂದಿದೆ. ದಿವಂಗತ ಅಲೆವೂರು ಶೇಖರ್ ಪೂಜಾರಿ ಸವಿ ನೆನಪಿನೊಂದಿಗೆ ನಾಟಕವು ಮೂಡಿಬರ್ತಾ ಇದ್ದು, ಗೌರವ ಸಲಹೆಗಾರರಾಗಿ ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಸಂಗೀತ ಸೌರಭ ಕಾರ್ತಿಕ್ ಕಡೆಕಾರ್ ಅವರು ನಾಟಕಕ್ಕೆ ಸಂಗೀತದ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ರಂಗವಿನ್ಯಾಸ ಹಾಗೂ ಬೆಳಕು ಸಂಯೋಜನೆಯಲ್ಲಿ ಶ್ರೀಕಾಂತ್ ಅಲೆವೂರು ಸಹಕರಿಸಿದ್ದಾರೆ. ಧ್ವನಿ ನಿರ್ವಹಣೆಯಲ್ಲಿ ಸಂದೀಪ್ ಪೆರಂಪಳ್ಳಿ, ಅಶ್ವಥ್ ಉಡುಪಿ ಹಾಗೂ ದೀಪಕ್ ಪೆರಂಪಳ್ಳಿ ಸಹಕರಿಸಿದ್ದಾರೆ. ಮಾತೆಲ್ಲ V4 ಸ್ಟ್ರೀಮ್ಸ್ ಡೌನ್ಲೋಡ್ ಮಲ್ಪಲೆ. ನೋಡಿದ್ರಲ್ವಾ, ಇದು ಬರಂದೆ ಕುಲ್ಲಾಯಿ ನಾಟಕದ ಬಗೆಗಿನ ಹೈಲೈಟ್ಸ್. ಇಷ್ಟೆಲ್ಲ ಸ್ಪೆಷಾಲಿಟಿ ಇರೋ ಡ್ರಾಮಾ ಇನ್ನೇನು ಕೆಲವೇ ದಿನದಲ್ಲಿ V4 ಸ್ಟ್ರೀಮ್ ಮೂಲಕ ಮೂಡಿಬರಲಿದೆ. ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ. ಇಲ್ಲ ಗುರಿಯೇ ರಾಮಚಂದ್ರಿ ಬತ್ ಸೇರಿ ಬಾರಂದೆ ಕುಲ್ಲಯ್ಯ